ಲೀಫ್ ಆರ್ಟ್ ಮೂಲಕ ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆದ ಮೂಡಬಿದಿರೆಯ ಚಿತ್ರಕಲಾವಿದ ಆಳ್ವಾಸ್ ಬಿವಿಗೆ ಅಂತಿಮ ವರ್ಷದ ವಿದ್ಯಾರ್ಥಿ ತಿಲಕ್ ಕುಲಾಲ್ ಕಳೆದ 1 ತಿಂಗಳಿಂದ ವಿಭಿನ್ನ ರೀತಿಯ ಚಿತ್ರ ಬಿಡಿಸುವಲ್ಲಿ ನಿರತರಾಗಿದ್ದಾರೆ. ಮೊಳೆಗಳನ್ನು ಜೋಡಿಸಿ ಚಿತ್ರ ಬಿಡಿಸುವ ಮೂಲಕ ತಮ್ಮ ಕೈಚಳಕವನ್ನು ತೋರಿಸಿದ್ದಾರೆ. ಲೀಫ್ ಆರ್ಟ್, ಮಣ್ಣಿನ ಪ್ರತಿಮೆ, ಫೈಬರ್ ಪ್ರತಿಮೆ, ಪೆನ್ಸಿಲ್ ಆರ್ಟ್ ಸಹಿತ ಹಲವು ಮಾದರಿಯಲ್ಲಿ ಚಿತ್ರ ಬಿಡಿಸುವಲ್ಲಿ ನಿಪುಣರಾಗಿರುವ ತಿಲಕ್ ಹೊಸತನದೊಂದಿಗೆ ಕಲಾಕೃತಿ ಮಾಡುವ ಉದ್ದೇಶದಿಂದ ಮೊಳೆಗಳನ್ನು ಜೋಡಿಸಿ ಕಲಾಕೃತಿ ಮಾಡುವ ಚಿಂತನೆಯನ್ನ ಕಳೆದ 1 ತಿಂಗಳ ಹಿಂದೆ ಮಾಡಿದ್ದು, ಕಳೆದ 8 ದಿನಗಳನ್ನು ಉಪಯೋಗಿಸಿ ಮೊಳೆಗಳಲ್ಲಿ ಗಣಪತಿಯ ಕಲಾಕೃತಿ ಮಾಡಿದ್ದಾರೆ. ಬರೋಬ್ಬರಿ 14,450 ಮೊಳೆಗಳನ್ನು ಜೋಡಿಸಿ 4x2 ಫೀಟ್ ಪ್ಲೈವುಡ್ ಮೇಲೆ ಗಣಪತಿಯ ಚಿತ್ರವನ್ನ ಬಿಡಿಸಿದ್ದಾರೆ. ಮೊದಲು ಮೊಳೆಯೊಂದರಿಂದ ಗಣಪತಿಯ ಚಿತ್ರ ಬಿಡಿಸಿದ್ದು, ಬಳಿಕ ಮೊಳೆಗಳನ್ನ ಜೋಡಿಸಿ ಕಲಾಕೃತಿಯನ್ನ ಸಂಪೂರ್ಣಗೊಳಿಸಿದ್ದಾರೆ. ಇಡೀ ಚಿತ್ರವನ್ನ ಯಾವುದೇ ಬ್ರಷ್ ಬಣ್ಣಗಳನ್ನ ಉಪಯೋಗಿಸದೆ ಮಾಡಿರುವುದು ವಿಶೇಷ. ಕಲಾವಿದನ ಸಹಿ ಕೂಡ ಮೊಳೆಗಳನ್ನೇ ಜೋಡಿಸಿ ಮಾಡಲಾಗಿದೆ. ತಿಲಕ್ ಅವರು ಕಳೆದ 3 ವರ್ಷಗಳಿಂದ ಲೀಫ್ ಆರ್ಟ್ ಮೂಲಕ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದವರು. ಮಾಜಿ ಸಿಎಂ ಬಿಎಸ್ವೈ ಅವರ ಪುತ್ರ ವಿಜಯೇಂದ್ರ, ಮಾಜಿ ಸಚಿವ ಸಿಟಿ ರವಿ, ಆನಂದ್ ಗುರೂಜಿ ಸಹಿತ ಹಲವು ಗಣ್ಯ ವ್ಯಕ್ತಿಗಳ ಭಾವಚಿತ್ರಗಳನ್ನು ಎಲೆಯಲ್ಲಿ ಮಾಡಿರುವುದಲ್ಲದೆ ಪೊಳಲಿ ಶ್ರೀ ರಾಜರಾಜೇಶ್ವರಿ, ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಚಿತ್ರಗಳು ಕೂಡ ತಿಲಕ್ ಕೈಚಳಕದಲ್ಲಿ ಎಲೆಯ ಮೇಲೆ ಮೂಡಿದೆ. ಟ್ಯಾಬ್ಲೋಗಳಿಗೆ ಬೃಹತ್ ಆಕಾರದ ವಿವಿಧ ಕಲಾಕೃತಿಗಳನ್ನು ಕೂಡ ತಿಲಕ್ ರಚಿಸಿಕೊಟ್ಟಿದ್ದಾರೆ. ಗಣೇಶನೊಂದು ಆಕೃತಿ ಮಳೆಗಳಲ್ಲಿ ಹೆಂಗಂದರೆ ಆಕೃತಿ ಬಂದದ್ದು ಮೊದಲು ಪ್ಲ್ಯಾನ್ ಮಾಡಿದ್ದೆ, 1 ತಿಂಗಳ ಮುಂಚೆ ಪ್ಲ್ಯಾನ್ ಮಾಡಿದ್ದೆ. ಆ ಕಾಳಿ ಹಾಳೆ ಮೇಲೆ ಒಂದು ಡಾಟ್ಗಳನ್ನು ಇಟ್ಕೊಂಡು ಹೋಗಿ ಯಾವ ರೀತಿ ಗಣೇಶನ ಆಕಾರ ಬರ್ಬೋದು ಅಂದರೆ ಮೊಳೆ ಹೊಡೆಯೋ ಮುಂಚೆ ಒಂದು ಪ್ಲ್ಯಾನ್ ಮಾಡಿದ್ದೆ. ಅಂದರೆ ಬಿಳಿ ಹಾಳೆಯ ಮೇಲೆ ಒಂದು ಮಾರ್ಕ್ ಮಾಡಿ ಹೇಗೆ ಬರ್ಬೋದು ಅಂದರೆ ಆಣಿಗಳ ತೂತು ಥರ ಮಾಡಿ ಯಾವ ಥರ ಬರ್ಬೋದು ಅಂತ ಮಾಡಿದ್ದೆ. ಅದು ಪ್ಲ್ಯಾನ್ ಒಳ್ಳೆಯದಾಯಿತು. ಆದಮೇಲೆ ಪ್ಲೈವುಡ್ ತಗೊಂಡು ಅದರ ಮೇಲೆ ಗಣೇಶಂದು ಆಕೃತಿ ಮಾಡಿದೆ. ಗಣೇಶನ ಆಕೃತಿ ಮಾಡುವಾಗ ಸುಮಾರು 8 ದಿವಸ ಕಾಲ ನನಗೆ ಬೇಕಾಗಿತ್ತು. ಬರೋಬ್ಬರಿ 14,450 ಮಾಡಿದ್ರು. ಅಲ್ಲಿ ನೀವು ನೋಡಿರ್ಬೋದು, ತಿಲಕ್ ಕೂಡ ಮಳೆಗಳಲ್ಲಿ ಬರೆದಿದ್ದೇನೆ. ಈ ಥರ ಬೇರೆ ಬೇರೆ ರೀತಿ ಅನೇಕ ಗಣ್ಯ ವ್ಯಕ್ತಿಗಳು ಕೂಡ ಇದರಲ್ಲಿ ಮಳೆಗಳಲ್ಲಿ ಮಾಡಬೇಕಂತ ಇನ್ನೂ ಕೂಡ ಪ್ರಯತ್ನದಲ್ಲಿದ್ದೇನೆ.